ತಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅಮೃತ ಫಲಕಗಳು ಪೂಜ್ಯ ಬಿಷಪರು ತಮ್ಮ ಕರಾರವಿಂದಗಳಿಂದ ಮಾಡಿ ಈ ಸಮಾರಂಭವನ್ನು ನಡೆಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಈ ಶುಭ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರವನ್ನು ನೀಡೋಣ. ಆರಂಭವಾಗುತ್ತದೆ. ಆರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಮೃದ್ಧಿಯನ್ನು ಪಡೆಯುವಂತಾಗಲಿ, ನಮ್ಮಲ್ಲಿರುವ ಅಜ್ಞಾನದ ಮತ್ತು ಪಾಪದ ಕತ್ತಲೆಯನ್ನು ಹೋಗಲಾಡಿಸಿರಿ ಎಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಈಗ ದೇವರ ವಾಕ್ಯವನ್ನು ಆಲಿಸುವ. ಒಮ್ಮೆ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಯುವಕನು ಬಂದು, ಗುರುದೇವ, ಅಮರ ಜೀವವನ್ನು ಪಡೆಯಲು ನಾನು ಒಳ್ಳೆಯದನ್ನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ, ನೀನು ಆ ಜೀವಕ್ಕೆ ಪ್ರವೇಶಿಸಬೇಕಾದರೆ ದೈವಾಜ್ಞೆಗಳನ್ನು ಅನುಸರಿಸು ಎಂದನು. ಅವು ಯಾವುವು ಎಂದು ಮರುಪ್ರಶ್ನೆ ಹಾಕಿದ ಅವನಿಗೆ ಯೇಸು, ನರಹತ್ಯೆ ಮಾಡಬಾರದು, ವೈಭೀಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಬೇಕು ಎಂದರು. ದೇವರ ವಾಕ್ಯವಿದು. ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ದೇವರ ವಾಕ್ಯ ನಮಗೆ ದೇವರ ಆಜ್ಞೆಗಳನ್ನು ಪಾಲಿಸಲು ಕರೆಯುತ್ತೆ ಮತ್ತು ಈ ಆಜ್ಞೆಗಳನ್ನು ಪಾಲಿಸುವಾಗ ನಾವು ದೇವರ ಪ್ರೀತಿಯನ್ನು ಮಾಡುತ್ತೇವೆ ಎಂದು ತೋರಿಸಿಕೊಳ್ತೇವೆ. ಹಾಗೆಯೇ ಅವರ ಅಮರ ಜೀವನದಲ್ಲಿ ಪ್ರವೇಶಿಸಲು ನಮಗೆ ಅವರು ಅನುವು ಮಾಡಿಕೊಡ್ತಾರೆ. ನಾವು ಯಾವಾಗಲೂ ಮನೆಯಲ್ಲಿ ಕೇಳುವ ಕೆಲವು ವಿಷಯಗಳು ಇಲ್ಲಿ ಅಡಕವಾಗಿವೆ. ಪ್ರತ್ಯೇಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಗೌರವದಿಂದ ಕಾಣಿಸಬೇಕು, ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಕೂಡ ಸಂಧಿಸಿ ನಾವು ಉಪಕಾರಕ್ಕೆ ಬೀಳುವ ವ್ಯಕ್ತಿಗಳಾಗಬೇಕು ಅಂಥದ್ದನ್ನು ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಡ್ತಾರೆ. ಆದ ಕಾರಣ ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ನಾವು ಪಡೆಯುವಾಗ ದೇವರು ನಮ್ಮ ಹೃದಯಗಳಲ್ಲಿ ಅವರ ವಾಕ್ಯವನ್ನು ಮೊಳಕೆಯೊಡಲು ಬೇಕಾದ ಕೃಪಾವರಗಳನ್ನು ಬೇಡಿಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ತಂದೆಯಾದ ಪರಮಾತ್ಮನ ಮಕ್ಕಳು. ನಾವು ಬೇಡಿದುದನ್ನು ನಮಗೆ ಅಗತ್ಯಕ್ಕನುಸಾರವಾಗಿ ಅವರು ನೀಡುವರು ಮತ್ತು ಪ್ರೀತಿಯಿಂದ ಕಾಪಾಡುವರು. ಈ ವಿಶ್ವಾಸ ಮತ್ತು ಭರವಸೆಯಿಂದ ಈ ಶುಭ ದಿನದಂದು ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇಡೋಣ. ಉತ್ತರ: ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲರೂ ಸರ್ವಶಕ್ತ ಪಿತನೇ, ಭಾರತ ಮಾತೆಯ ಪ್ರಜೆಗಳಲ್ಲಿ ಅನೇಕರು ಅನಕ್ಷರಸ್ಥರಿದ್ದಾರೆ. ಇದರಿಂದಾಗಿ ದೇಶವು ಆರ್ಥಿಕ, ಸಾಮಾಜಿಕ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ಹಿಂದುಳಿದಿದೆ. ಎಲ್ಲರಿಗೂ ಉತ್ತಮ ಶಿಕ್ಷಣ ನೀಡುವುದಕ್ಕಾಗಿ ನಮ್ಮ ಸರಕಾರ, ಅಧಿಕಾರಿಗಳು ಮತ್ತು ವಿದ್ಯಾಭಿಮಾನಿಗಳು ಅವಿರತ ದುಡಿಯುವಂತೆ ಕರುಣಿಸಿರಿ. ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ತಂದೆಯಾದ ದೇವರೇ, ನಮ್ಮ ದೇಶವನ್ನು ಕೋಮು ಭಾವನೆ, ಭಯೋತ್ಪಾದನೆ, ಜಾತಿಭೇದ ಮುಂತಾದ ಸಾಮಾಜಿಕ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ನಮ್ಮ ಯುವ ಜನಾಂಗವು ಉತ್ತಮ ಮಾನವೀಯ ಮೌಲ್ಯಗಳನ್ನು ರೂಪಿಸಿಕೊಂಡು ಸಹಬಾಳ್ವೆ ನಡೆಸಲು ಬೇಕಾದ ಪರಸ್ಪರ ಸದ್ಭಾವನೆಯನ್ನು ಅನುಗ್ರಹಿಸು. ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪರಮಪಾಲಕನೇ, ಕಷ್ಟ ದುಃಖ ಎನಿಸದೆ ಉದಾರ ಮನಸ್ಸಿನಿಂದ ಈ ಹೊಸ ಕಟ್ಟಡಕ್ಕೆ ನೆರವು ನೀಡಿದ ಮಹನೀಯರಿಗಾಗಿ ಮತ್ತು ಈ ಕಟ್ಟಡವನ್ನು ಕಟ್ಟಲು ಶ್ರಮಿಸಿದವರಿಗಾಗಿ ಪ್ರಾರ್ಥಿಸುತ್ತೇವೆ. ಪರಮಾತ್ಮನೇ, ಸೇವಾ ಮನೋಭಾವದಿಂದ ಈ ಶಾಲೆಯನ್ನು ನಡೆಸುತ್ತಿರುವ ಕಥೋಲಿಕ ಶಿಕ್ಷಣ ಸಂಸ್ಥೆಯ ಮೇಲೆ, ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರ ಮೇಲೆ, ಶಾಲೆಯ ಸಂಚಾಲಕ, ಆಡಳಿತ ವರ್ಗ, ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯ ಮೇಲೆ
ನಿಮ್ಮ ಆಶೀರ್ವಾದಗಳ ಮಳೆ ಸುರಿಸಿರಿ. ಶಿಸ್ತುಬದ್ಧ ಹಾಗೂ ಮೌಲ್ಯಭರಿತ ಶಿಕ್ಷಣವನ್ನು ನಮ್ಮ ದೇಶದ ಭಾವಿ ಪ್ರಜೆಗಳಿಗೆ ನೀಡಲು ಅವರು ನಿಸ್ವಾರ್ಥ ಮನೋಭಾವ ಮತ್ತು ಕಾರ್ಯನಿಷ್ಠೆಯಿಂದ ದುಡಿಯುವಂತಾಗಲಿ. ಸರ್ವಶಕ್ತನಾದ ಭಗವಂತನೇ, ಈ ನಮ್ಮ ಬೇಡಿಕೆ ಆಶೋತ್ತರಗಳನ್ನು ಈಡೇರಿಸಿರಿ. ಇಲ್ಲಿ ನೆರೆದಿರುವ ರಾಜಕೀಯ ಮುಖಂಡರನ್ನು, ಅಧಿಕಾರಿಗಳನ್ನು, ವಿದ್ಯಾಭಿಮಾನಿಗಳನ್ನು, ಹೆತ್ತವರನ್ನು ಹಾಗೂ ಮಕ್ಕಳನ್ನು ಹರಿಸಿರಿ. ನಮ್ಮನ್ನೆಲ್ಲ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಮರಣದಿಂದ ನಿತ್ಯ ಜೀವದೆಡೆಗೆ ಕೈ ಹಿಡಿದು ನಡೆಸಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ನೆಲೆಸಲಿ ಎಂದು ಬೇಡಲು ಆಜ್ಞಾಪಿಸಿದಿರಿ. ನಮ್ಮ ಗುರು ದೀಕ್ಷೆಯ ಮುಖಾಂತರ ಮಕ್ಕಳ ವಿದ್ಯಾರ್ಜನೆ ಈ ಕಟ್ಟಡವನ್ನು ಪವಿತ್ರೀಕರಿಸಿರಿ. ನಿಮ್ಮ ಆಶೀರ್ವಾದವನ್ನು, ಸಮಾಧಾನವನ್ನು ಧಾರಾಳವಾಗಿ ನೀಡಿರಿ. ಈ ವಿದ್ಯಾಕೇಂದ್ರದಲ್ಲಿ ಕಲಿಸುವ ಎಲ್ಲ ಅಧ್ಯಾಪಕರನ್ನು ತೀಕ್ಷ್ಣ ಬುದ್ಧಿಯಿಂದ ಹಾಗೂ ಜ್ಞಾನದಿಂದ ತುಂಬಿಸಿರಿ. ಇಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿಗೆ ಸ್ವರ್ಗದ ಕೃಪೆಯನ್ನು ನೀಡಿರಿ. ಹೀಗೆ ಅನಂತ ಸುಖಕ್ಕೆ ಕೊಂಡೊಯ್ಯುವ ಸರ್ವ ಸಮಗ್ರ ಶಿಕ್ಷಣವನ್ನು ತಮ್ಮ ಮನಸ್ಸಿನಲ್ಲಿ ಹಾಸಿ ಅಂತರಾತ್ಮದಲ್ಲಿ ಹುದುಗಿಸಿಟ್ಟು ತಮ್ಮ ಜೀವನವನ್ನು ಅದರ ಪ್ರಕಾರ ನಡೆಸುವಂತೆ ಅನುಗ್ರಹಿಸಿರಿ. ಇಲ್ಲಿ ಬರುವವರೆಲ್ಲರೂ ಸರ್ವಗುಣ ಸಂಪನ್ನರಾಗುವಂತೆ ಕರುಣಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಅನುಗ್ರಹಿಸಿ ಎಂದು ಬೇಡುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ಪಿತನಾದ ದೇವರು, ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ವಿಧಿಯನ್ನು ನೆರವೇರಿಸಿರುವ ಪೂಜ್ಯ ಬಿಷಪರ ಕರುಣೆಗೆ ಅವರ ಪ್ರಾರ್ಥನಾ ವಿಧಿಗೋಸ್ಕರ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈ ದಿನದ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿಕೊಂಡ ಮತ್ತು ನಡೆಯಲಿರುವಂತಹ ಸಭಾ ಕಲಾಪದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿರುವಂತಹ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಂಧಾನ ಅವರನ್ನು ಎಲ್ಲ ಅತಿಥಿಗಳನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಅತಿಥಿಗಳೆಲ್ಲರೂ ವೇದಿಕೆಯ ಮುಂಭಾಗದ ಗೌರವಾಸನಗಳನ್ನು ಸ್ವೀಕರಿಸಬೇಕಾಗಿ ಅಡಿ ಇಡಲಿದ್ದಾರೆ ನಮ್ಮ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು.
ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತಕ धीम नात्र कीट तोम नाच रहे गोरी ताज तै तै तुम फिर तुम गीत धुनी कुतक धीम नात्र कीट तोम नाच रहे गोरी ताज तै तै तुम फिर तुम गीत धुनी कुतक तान गावे तक तल तै तै तान गावे तक तल तै 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 तक तना धीम तकिड तक धीम धीम तकिड तक धीम धीम तकिड तक धीम हत तो हत गीत धुनी को तक धीम तजीम तजीम तिरना उदनी तानी तानी तजीम तजीम तिरना तजीम तजीम तिरना उदनी तानी तानी तजीम तजीम तिरना तानी तोम तद गत नरि तान नर तान धीम अलरि गलरि तद गता तार तद गमं तानी तद गतं तार धीम 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 तक तन अलरि तोम 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 तक तन तनि अलरि गीत धुनी को तक धीम नात्र कीट तोम नाच रहे गोरी तानी तै तै तुम फिर तुम गीत धुनी को तक धीम नात्र कीट तोम नाच रहे गोरी तानी तै तै तुम फिर तुम गारी तै तै तुम फिर तुम गारी तै तै तुम फिर तुम गीत धुनी को तक धीम निको तक धीम ಗೌರವಾನ್ವಿತ ಬಿಷಪರು ಮುಖ್ಯ ಅತಿಥಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಮಾರಂಭ. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ನಮ್ಮ ಧರ್ಮಾಧ್ಯಕ್ಷರು ನನ್ನ ಸಹಪಾಠಿಗಳು, ನಾವು ಒಟ್ಟಿಗೆ ಸೆಮಿನರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಧರ್ಮಾಧ್ಯಕ್ಷರಾಗಿರೋದು ನಮಗೆ ತುಂಬ ಸಂತೋಷ. ಅವರ ದಿವ್ಯ ಹಸ್ತದಿಂದ ನಮ್ಮ ಕಾಲೇಜಿನ ಉದ್ಘಾಟನೆ ಮಾಡಿದ್ದಂತೂ ಇನ್ನೂ ಹೆಚ್ಚು ಸಂತೋಷವನ್ನು ನಮಗೆ ತಂದುಕೊಟ್ಟಿದೆ. ಇವತ್ತು ಈ ಸಭಾ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮ, ಆದರೂ ಮಧ್ಯಾಹ್ನ 3 ಗಂಟೆಗೆ ಬರುತ್ತೀರಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಪರೀಕ್ಷಾ ಸಮಯ ನಮಗೆ, ಆದರೂ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತೊಂದೇ ದಿನ ಬಿಡು, ಈ ಸಮಯದಲ್ಲಿ ಅವರ ಉದ್ಘಾಟನೆ ಮಾಡಿದ್ದ ನಮ್ಮ ನೂತನ ಧರ್ಮಾಧ್ಯಕ್ಷರು ವಂದನೀಯ ಪೀಟರ್ ಪಾಲ್ ಸೆಲ್ಡಾನ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಚಾಲಕರಿಗೂ ಅತಿ ವಂದನೀಯ JB ಸೆಲ್ಡಾನ, ನಮ್ಮ ಸಂಚಾಲಕರು ಸ್ಥಳೀಯ ಚರ್ಚಿನ ಧರ್ಮಗುರುಗಳು, ಸೈಂಟ್ ಸೆಬಾಸ್ಟಿಯನ್ ಹಾಗೂ ಹೋಲಿ ಏಂಜಲ್ಸ್ ಈ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಜೊತೆ ಕಾರ್ಯದರ್ಶಿಗಳು, 3000 ವಿದ್ಯಾರ್ಥಿಗಳು KGಯಿಂದ ಡಿಗ್ರಿಯವರೆಗೆ ಈ ನಮ್ಮ ಸೈಂಟ್ ಸೆಬಾಸ್ಟಿಯನ್ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಾ ಇದ್ದಾರೆ. ಮಂಗಳೂರು ದಕ್ಷಿಣ ಭಾಗದಲ್ಲಿ ನೇತ್ರಾವತಿ ನದಿಯನ್ನು ಬಿಟ್ಟರೆ ಅತಿ ಹೆಚ್ಚು ಇರುವ ವಿದ್ಯಾಸಂಸ್ಥೆ ಸೈಂಟ್ ಸೆಬಾಸ್ಟಿಯನ್ ವಿದ್ಯಾಸಂಸ್ಥೆ. ಇವತ್ತು ನಮಗೆ ಅತಿ ಸಂತೋಷ. ಈ ಎಲ್ಲ ಸಂಸ್ಥೆಗಳ ಮುಂದಾಳತ್ವ ವಹಿಸಿ ಕಳೆದ 6 ವರ್ಷಗಳಿಂದ ನಾನು ಮತ್ತು ಅವರು ಜೊತೆಯಾಗಿ ಇಲ್ಲಿ ಆಗಮಿಸಿದ್ದೆವು. ಬಹಳಷ್ಟು ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಹಾಗೂ ಬೇರೆ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿತ್ತಬಿತ್ತಿಯಲ್ಲಿ ಒತ್ತಿ ಕೆತ್ತಿದ ಅರ್ತಿ ನುಡಿಗಳನ್ನಾಡಿ ಸರ್ವರಿಗೂ ಸ್ವಾಗತವನ್ನು ಕೋರಿದ ವಂದನೆ ಫಾದರ್ ಎಡ್ವಿನ್ ಮಸ್ಕರೇನಸ್ ಇವರಿಗೆ ನಮನಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಪ್ರಾಂಶುಪಾಲರು ಪುಷ್ಪಗುಚ್ಛಗಳನ್ನು ನೀಡಿ ಆದರದಿಂದ ಬರಮಾಡಿಕೊಳ್ಳಬೇಕಾಗಿ ಅವರಲ್ಲಿ ಕೋರಿಕೆ. ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ. ವಂದನೆಯ ಫಾದರ್ JB ಸಲ್ಡಾನ, ಮೆಲ್ವಿನ್ C ಡಿಸೋಜ, ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಸಹಾಯಕ ಗುರುಗಳನ್ನು ಪ್ರಾಂಶುಪಾಲರು ಗೌರವಪೂರ್ವಕವಾಗಿ ಪುಷ್ಪಗುಚ್ಛಗಳ ಮುಖೇನ ಬರಮಾಡಿಕೊಳ್ಳುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತ. ಈ ಸಮಾರಂಭದ ಮೇಲೆ ಅಭಿಮಾನವನ್ನಿಟ್ಟುಕೊಂಡು
ನಮ್ಮ ಜೊತೆಗಿರುವಂತಹ ವಿಶೇಷ ಆಹ್ವಾನಿತರಿಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಪ್ರಮೀಳಾ ಡಿಸೋಜ ಇವರು ಗುಲಾಬಿ ಪುಷ್ಪವನ್ನು ನೀಡಿ ನಲುಮೆಯಿಂದ ಸಮಾರಂಭಕ್ಕೆ ಬರಮಾಡಿಕೊಳ್ಳಬೇಕಾಗಿದೆ. ಕೃತಜ್ಞತೆ ಎಂಬುದು ಚಿಕ್ಕದೊಂದು ಪದ ಎಂದೆಂದಿರಿಸಿದರು ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತವೆ. ಅಂತೆಯೇ ನಮ್ಮ ಈ ನೂತನ ಶಿಕ್ಷಣ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವರನ್ನು ಕೃತಜ್ಞತಾಪೂರ್ವಕವಾಗಿ ಸನ್ಮಾನಿಸುವುದು ನಮ್ಮ ಕರ್ತವ್ಯ. ಈ ನಿರ್ಮಾಣ ಕಾರ್ಯದಲ್ಲಿ ನಿರತರಾದಂತಹ ಕಟ್ಟಡ ಗುತ್ತಿಗೆದಾರರು, ಇಂಜಿನಿಯರ್ ಹಾಗೂ ವರ್ಣಚಿತ್ರಕಾರರನ್ನು ಸನ್ಮಾನಿಸಲು ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಫಾದರ್ ಪೀಟರ್ ಪೌಲ್ ಸಲ್ಡಾನರವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಕಟ್ಟಡ ಗುತ್ತಿಗೆದಾರರಾಗಿರುವಂತಹ ಸ್ವೀಟಿ ಕನ್ಸ್ಟ್ರಕ್ಷನ್ ಶ್ರೀ ಜೆರೋಮ್ ಮೊಂತೆರೋರು ಇವರ ಕಾರ್ಯವು ಶ್ಲಾಘನೀಯ. ಇವರಲ್ಲಿ ಸಮಾರಂಭದ ಗೌರವ ಸ್ವೀಕರಿಸಲು ವೇದಿಕೆಗೆ ಬಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಿ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತಿದ್ದೇವೆ. ಇಂಜಿನಿಯರ್ ಶ್ರೀಯುತ ನಿತಿನ್ ರವರು ನಮ್ಮ ಸುಂದರ ಕಟ್ಟಡದ ಯೋಜನೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿರುತ್ತಾರೆ. ಪ್ರತಿಯೊಬ್ಬರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಈ ಯೋಜನೆಯನ್ನು ಸಾಕಾರಗೊಳಿಸಿದ ತಮಗೆ ನಮ್ಮ ಈ ಸಂಸ್ಥೆಯಿಂದ ಮನಪೂರ್ವಕ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ತಾವು ಬಂದು ವೇದಿಕೆ ಗೌರವ ಪೀಠದಲ್ಲಿ ಆಸೀನರಾಗಿ ಸನ್ಮಾನವನ್ನು ಸ್ವೀಕರಿಸಲು ಕೋರುತ್ತೇವೆ. ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರಕ್ಕೆ ವಂದನೀಯ ಫಾದರ್ JB ಸಲ್ಡಾನರವರು ಧರ್ಮಗುರುಗಳಾಗಿ ಬಂದ ನಂತರದಲ್ಲಿ ಈ ಪರಿಸರಕ್ಕೊಂದು ನವೋದಯದ ಸ್ಪರ್ಶ, ಚೈತನ್ಯದ ಹರ್ಷ ಧರ್ಮ ಕೇಂದ್ರದ ಮುಖೇನ ಈ ಸಮೂಹ ಸಂಸ್ಥೆಗಳನ್ನು ನಿರಂತರವಾಗಿ ಬೆಳಗಿಸುವಲ್ಲಿ ಅವರ ಪಾತ್ರ ಹಿರಿದಾದದ್ದು. ಧರ್ಮ ಕೇಂದ್ರದ ಐತಿಹಾಸಿಕ ಶತಮಾನೋತ್ಸವದ ಭಾಗ್ಯಶಾಲಿ ರೂವಾರಿಯವರು, ವಿದ್ಯಾಸಂಸ್ಥೆಗಳಿಗೆ ದಿಕ್ಸೂಚಿಯವರು. ಈ ಭವ್ಯ ಕಟ್ಟಡದ ರಚನೆಯಲ್ಲೂ ಅವರ ತಗ್ಗದ ಆಸಕ್ತಿ ಇದೆ, ಕುಗ್ಗದ ಮಾರ್ಗದರ್ಶನವಿದೆ. ಪೂಜ್ಯ ಸಂಚಾಲಕರು ಮಾತಿನ ದೀಪ ಬೆಳಗಬೇಕಾಗಿ ವಿನಯಪೂರ್ವಕ ಸಂಸ್ಥೆಗಳಲ್ಲಿ 3,000ಕ್ಕೂ ಮಿಕ್ಕಿ ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಾರೆ. ಮಕ್ಕಳಿಗೆ ಕೇವಲ ಪಾಠವನ್ನು ಹೇಳಿಕೊಡುವುದು ಮಾತ್ರವಲ್ಲ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಈ ದಿಶೆಯಲ್ಲಿ ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಒಂದು ಉತ್ತಮವಾದ ಕಟ್ಟಡವನ್ನು ಕಟ್ಟಿಕೊಡಬೇಕು ಎಂಬ ಆಲೋಚನೆಯನ್ನು
ಆಲೋಚನೆಯನ್ನು ಸುಮಾರು 5 ವರ್ಷಗಳಿಂದ ನಾವು ಹಮ್ಮಿಕೊಂಡಿದ್ದೆವು. ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಸುಂದರವಾದ ಭವ್ಯವಾದ ಈ ಕಟ್ಟಡವನ್ನು ಉಂಟು ಮಾಡುವಲ್ಲಿ ನಮಗೆ ಖಂಡಿತವಾಗಿ ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳುವಾಗ ನಮಗಂತೂ ಬಹಳಷ್ಟು ಸಂತೋಷವಾಗುತ್ತದೆ. ಮುದ್ದು ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ನಾನು ವಿದ್ಯಾರ್ಥಿಗಳನ್ನು ಅಧ್ಯಾಪಕರನ್ನು ಉದ್ದೇಶಿಸಿ ಮಾತಾಡುವಾಗ 3 ವಿಷಯದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ನೀಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಮ್ಮ ಕಾರ್ಯಶೀಲತೆ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ನಾವು ದುಡಿಯಬೇಕು. ಬಹಳಷ್ಟು ಶ್ರಮಪಟ್ಟು ದುಡಿದರೆ ಖಂಡಿತವಾಗಿಯೂ ನಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಆದುದರಿಂದ ಕೇವಲ ಕಟ್ಟಡ ಇದ್ದರೆ ಮಾತ್ರ ಸಾಲದು. ಮಕ್ಕಳಾದ ನಾವು ಶ್ರಮಪಟ್ಟು ಕಲಿತರೆ ಖಂಡಿತವಾಗಿಯೂ ನಮಗೆ ಬೇಕಾದ ಆಶೀರ್ವಾದವನ್ನು ಆ ಭಗವಂತ ನೀಡುತ್ತಾನೆ. ಶ್ರಮಪಟ್ಟು ಕೆಲಸ ಮಾಡಿ ಉತ್ತಮ ರಿಸಲ್ಟ್ ಬಂದರೆ ಸಾಕಾಗುವುದಿಲ್ಲ, ಉತ್ತಮ ಫಲಿತಾಂಶ ಬಂದರೆ ಸಾಕಾಗುವುದಿಲ್ಲ. ಅದರೊಡನೆ ನಮ್ಮ ಅಂತಃಕರಣ ಏನು ಹೇಳ್ತದೆ, ಸತ್ಯವನ್ನೇ ನೀನು ಯಾವಾಗಲೂ ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಕೆಡುಕನ್ನು ಬಿಟ್ಟು ಬಿಡಬೇಕಂತ ಹೇಳ್ತದೆ. ಆದುದರಿಂದ ಮಕ್ಕಳೇ, ಶಿಕ್ಷಣದೊಡನೆ ನಮ್ಮ ಅಂತಃಕರಣದ ಆ ಮಾತು ಏನು ಬರ್ತದೆ, ಆ ಅಂತಃಕರಣದ ಸ್ವರಕ್ಕೆ ನಾವು ಖಂಡಿತವಾಗಿ ಗಮನವನ್ನು ನೀಡು ಮೌಲ್ಯಾಧಾರಿತ ಜೀವನ ನಡೆಸುವುದು ಅತಿ ಅಗತ್ಯ. ಮೂರನೇದಾಗಿ ಇತರರ ಬಗ್ಗೆ ಅನುಕಂಪ, ಕಂಪ್ಯಾಷನ್ ಅಂತ ಹೇಳ್ತೇವೆ. ಪರರು ಕಷ್ಟದಲ್ಲಿರುವಾಗ, ಪರರಿಗೆ ಸಮಸ್ಯೆ ಆದಾಗ ನಾವು ಸ್ಪಂದಿಸಿದರೆ ನಮ್ಮ ಜೀವನ ಅವರೊಡನೆ ಖಂಡಿತವಾಗಿಯೂ ಅರ್ಥಭರಿತವಾಗುತ್ತದೆ. ಆದುದರಿಂದ ಈ ಸಮೂಹ ಸಂಸ್ಥೆಗಳಲ್ಲಿ ಕಲಿತಿರುವ PUC ಹಾಗೂ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳೇ, ಇತರರೊಡನೆ ಜೀವಿಸುವಾಗ ಮನೆಯಲ್ಲಿರಲಿ, ಪರಿಸರದಲ್ಲಿ ಎಲ್ಲೇ ಇದ್ದರೂ, ಶಾಲೆಯಲ್ಲಿ ಎಲ್ಲಿದ್ದರೂ ಕೂಡ ಇತರರಿಗೆ ಅನುಕಂಪ ತೋರಿಸುವಂತಹ ಒಂದು ಉತ್ತಮ ಭಾವನೆ, ಅಂತರಂಗದ ಮಾತಿಗೆ ಕಿವಿಕೊಟ್ಟು ಸತ್ಯವನ್ನೇ ಸ್ವೀಕರಿಸುವ ಭಾವನೆ, ಅದೇ ರೀತಿ ಛಲದಿಂದ ಶ್ರಮದಿಂದ ನೀವು ಪಾಠವನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಸಮೂಹ ಸಂಸ್ಥೆಗಳಲ್ಲಿ ಇರುವ ಎಲ್ಲ ಏನೆಲ್ಲ ಕಟ್ಟಡಗಳಿವೆ, ಏನೆಲ್ಲ ಸವಲತ್ತುಗಳಿವೆ, ಅದರ ಸಂಪೂರ್ಣ ಉಪಯೋಗವನ್ನು ನೀವು ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಮ್ಮದೊಂದು ಭಾಗ್ಯ ಏನೆಂದರೆ, ನಮ್ಮ ಶಾಲೆಯಲ್ಲಿ ಪಾಠ ಹೇಳಿಕೊಡುತ್ತಿರುವ ಅಧ್ಯಾಪಕ ವೃಂದ ಸುಮಾರು 150ಕ್ಕೂ ಮಿಕ್ಕಿ ಅಧ್ಯಾಪಕ ವೃಂದದವರು, ಅವರೊಡನೆ ಸೇವೆ ಸಲ್ಲಿಸುವ ಇತರರು ಇದ್ದಾರೆ. ಕಸಗುಡಿಸುವವರಿಂದ ಆರಂಭಿಸಿ ಪ್ರಾಂಶುಪಾಲರವರೆಗೆ ಎಲ್ಲರೂ ಮಕ್ಕಳ ಶಿಕ್ಷಣದ ಕಡೆಗೆ ಗಮನವನ್ನು ನೀಡ್ತಾರೆ, ಉತ್ತಮವಾಗಿ ಪಾಠವನ್ನು ಹೇಳಿಕೊಡ್ತಾರೆ, ಉತ್ತಮ ಫಲಿತಾಂಶ ಬರುವಲ್ಲಿ ಬಹಳಷ್ಟು ಶ್ರಮಿಸ್ತಾರೆ. ಈ ಶ್ರಮವನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸಿ ನಾವು ಉತ್ತಮ ನಾಗರಿಕರಾಗಿ ಬೆಳೆದು ಬರುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಕಾಲೇಜಿನ ಪದವಿ ತರಗತಿಗಳಿಗಾಗಿ ನಿರ್ಮಾಣಗೊಂಡಿರುವ ಈ ಸೌಧವನ್ನು ಪೂಜನೀಯರಾಗಿರುವ ಬಿಷಪರ ಆಶೀರ್ವಚನದ ಮುಖೇನ ಉದ್ಘಾಟಿಸಬೇಕೆಂಬುದು ನಮ್ಮ ಪ್ರಾಂಶುಪಾಲರ ಹೆಬ್ಬಯಕೆಯಾಗಿದೆ. ಧರ್ಮಾಧ್ಯಕ್ಷರು ಈಗಾಗಲೇ ಆಶೀರ್ವಚನ ಮಾಡಿದ್ದಾರೆ. ನಮ್ಮ ಧರ್ಮಾಧ್ಯಕ್ಷರು ಅತಿ ವಂದನೀಯ ಪೀಟರ್ ಪಾಲ್ ಸಲ್ಡಾನ ಮತ್ತು ನಾನು 9 ವರ್ಷ ಜಪ್ಪು ಸೆಮಿನರಿಯಲ್ಲಿ ಜೊತೆಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದವರು. ಅವರಿಗೆ ಮೇ 6ರಂದು ಗುರುದೀಕ್ಷೆ ಸಿಕ್ಕಿತ್ತು, ನನಗೆ ಮೇ 7ರಂದು ಗುರುದೀಕ್ಷೆ ಲಭಿಸಿತ್ತು. 28 ವರ್ಷಗಳ ಈ ಸೇವೆಯನ್ನು ಮಂಗಳೂರು ಧರ್ಮಪಂಥದಲ್ಲಿ ನಾವು ನೀಡ್ತಾ ಇರುವಾಗ ನಮ್ಮ ಜೊತೆ 13 ಗುರುಗಳು ದೀಕ್ಷೆಯನ್ನು ಪಡೆದವರು. ಅವರ ಪೈಕಿ ನಮ್ಮ ಧರ್ಮಾಧ್ಯಕ್ಷರು ಅತಿ ವಂದನೀಯ ಪೀಟರ್ ಪಾಲ್ ಸಲ್ಡಾನ ಮಂಗಳೂರು ಜಪ್ಪು ಸೆಮಿನರಿಯಲ್ಲಿ ಗುರುಗಳಿಗೆ ವಿದ್ಯಾಭ್ಯಾಸ ನೀಡ್ತಾ 8 ವರ್ಷ ವ್ಯಾಟಿಕನ್ನಲ್ಲಿ ರೋಮ್ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸೇವೆಯನ್ನು ನೀಡ್ತಾ ಇರುವಾಗ ಅವರಿಗೆ ಧರ್ಮಾಧ್ಯಕ್ಷರ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಈಗಿನ ಪೋಪ್ ಫ್ರಾನ್ಸಿಸ್ ಅವರು ನೀಡಿದ್ದಾರೆ. ನಮಗೆ ತುಂಬ ಸಂತೋಷ. ನಮ್ಮೊಬ್ಬರ ಸಹಪಾಠಿ ಮಂಗಳೂರು ಧರ್ಮಪಂಥದ ಧರ್ಮಾಧ್ಯಕ್ಷರಾಗಿರೋದು. ಅವರು ಧರ್ಮಾಧ್ಯಕ್ಷರ ದೀಕ್ಷೆಯನ್ನು ಸೆಪ್ಟೆಂಬರ್ 15ರಂದು ಸ್ವೀಕರಿಸಿದ ಬಳಿಕ ಅವರು ಹಾಕಿಕೊಂಡ 2 ಯೋಜನೆಗಳು, ಒಂದು ಬಂಧುತ್ವ ಮತ್ತೊಂದು ಲಾವ್ದಾತೋ ಸಿ, ಪರಿಸರ ರಕ್ಷಣೆ. ಈ 2 ಹೊಸ ವಿಚಾರಗಳು ಎಲ್ಲ ಕಡೆ ಬಹಳಷ್ಟು ಕೀರ್ತಿಯನ್ನು ಪಡೆದಿರ್ತದೆ.
ಈಗಾಗಲೇ ಎಲ್ಲ ಜನರು ಅವರ ಹತ್ತಿರ ಹೋಗಬಹುದು, ಭೇಟಿ ಮಾಡಬಹುದು. ಬಹಳ ವಿನಯಶೀಲತೆ ಇದ್ದ ಧರ್ಮಾಧ್ಯಕ್ಷರು, ಬಹಳ ಬುದ್ಧಿವಂತರು. ಎಲ್ಲ ಶಿಕ್ಷಣದಲ್ಲಿ ನಮ್ಮ ಬ್ಯಾಚ್ನಲ್ಲಿ ಅತಿ ಬುದ್ಧಿವಂತರಾಗಿದ್ದರು. ಎಲ್ಲ ವಿಷಯದಲ್ಲಿ ಅಷ್ಟೇ ವಿನಯಶೀಲರಾಗಿದ್ದರು. ಇವತ್ತು ನಮ್ಮ ಸಂಸ್ಥೆಗೆ, ವಿದ್ಯಾಸಂಸ್ಥೆಗೆ ಪ್ರಥಮ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಚರ್ಚಿಗೆ ಕ್ರಿಸ್ಮಸ್ ಹಬ್ಬದಂದು ಭೇಟಿ ನೀಡಿದ್ದಾರೆ. ಆದರೆ ನಮ್ಮ ವಿದ್ಯಾಸಂಸ್ಥೆಗೆ ಇವರು ಮೊದಲ ಭೇಟಿಯನ್ನು ನೀಡಿರ್ತಾರೆ. ಇವತ್ತು ಅವರಿಗೆ ನಾವು ಸನ್ಮಾನ ಮಾಡುವುದು ಅತಿ ಸೂಕ್ತ. ನಾವೆಲ್ಲರೂ ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಅಭಿವಂದಿಸೋಣ ಪರಮ ಪೂಜ್ಯರ ಪಾದಕ್ಕೆ. ವಿದ್ಯಾಸಂಸ್ಥೆಗೆ ಪ್ರಥಮ ಭೇಟಿ ನೀಡುತ್ತಿರುವಂತಹ ಮಂಗಳೂರು ಧರ್ಮ ಪ್ರಾಂತ್ಯದ ಅತಿವಂದನೀಯ ಬಿಷಪರಾಗಿರುವ ಪೀಟರ್ ಪೌಲ್ ಸಲ್ಢಾನ ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ಸಂಚಾಲಕರು, ಪ್ರಾಂಶುಪಾಲರು, ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು, ಬೋಧಕ ವರ್ಗ ಜೊತೆಯಲ್ಲಿ ನೆರೆದ ಸಮಸ್ತ ವಿದ್ಯಾರ್ಥಿಗಳು ನೀಡುವಂತಹ ಅತ್ಯಭಿಮಾನಪೂರ್ವಕವಾಗಿರುವಂತಹ ಗೌರವ ಸನ್ಮಾನ. ನಮ್ಮ ಈ ಸಮೂಹ ಸಂಸ್ಥೆಗಳಿಗೆ ಒಂದು ಕಿರೀಟವನ್ನು ಹಾಕಿದ ಹಾಗೆ, ನನ್ನ ತಲೆಗೆ ಹೇಗೆ ಕಿರೀಟವನ್ನು ಹಾಕಿದ್ರೋ, ಒಂದು ಮುಂಡಾಸು ಕಟ್ಟಿದ್ರೋ, ಹಾಗೆ ನಮ್ಮ ಈ ಸಮೂಹ ಸಂಸ್ಥೆಗಳಿಗೆ ಕೂಡ ಒಂದು ಹೊಸ ಕಟ್ಟಡವನ್ನು ಕಟ್ಟಿ ಒಂದು ಕಿರೀಟವನ್ನು ಇಟ್ಟಾಗೆ ಈ ಹೊಸ ಶೋಭೆಯನ್ನು ನಾವು ಕೊಟ್ಟಿದ್ದೇವೆ. ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಯ ಗೋಡೆ ಮೇಲೆ ಒಂದು ವಾಕ್ಯ ಬರೆದಿತ್ತು, ವಿದ್ಯಾವಿಹೀನ ಪಶು ಸಮಾನ ಅಂತ. ಅದಕ್ಕಾಗಿ ನಾನು ಪಶು ಆಗಬಾರ್ದು ಅಂತ ಯಾವಾಗಲೂ ಕಲಿಯುತ್ತಾ ಇದ್ದೆ. ಯಾವಾಗ ಬಿಡುವು ಸಿಕ್ತಿತ್ತು ಕಲಿಯುತ್ತಾ ಇದ್ದೆ, ಪಶು ಆಗಬಾರ್ದು ಅಂತ. ಆದರೆ ದೊಡ್ಡವನಾದ ಮೇಲೆ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ವಿದ್ಯೆ ಇಲ್ಲದವರು ಎಲ್ಲರೂ ಪಶು ಅಂತ, ಶಾಲೆಗೆ ಹೋಗದವರು ಪಶುಗಳ? ಯಾಕೆಂದರೆ ನಮ್ಮ ಪರಿಸರದಲ್ಲಿ ಅನೇಕ ಮಂದಿ ಶಾಲೆಗೆ ಹೋಗದವರು ಇದ್ದರು. ಅಂತೂ ನೀತಿವಂತರು, ಸತ್ಯವಂತರು, ಪರರ ಬಗ್ಗೆ ಕಾಳಜಿದ್ದವರು, ಅವರೆಲ್ಲರೂ ಪಶುಗಳಂತೆ ಎಂದೂ ವರ್ತಿಸ್ತಿರಲಿಲ್ಲ. ಆದ ಕಾರಣ ಗೋಡೆಯ ಮೇಲೆ ಬರೆದ ಆ ವಾಕ್ಯ ಖಂಡಿತ ಸರಿಯಲ್ಲ ಎಂಬುದು ನನಗೆ ಮನಸ್ಸಿಗೆ ಬಂತು. ವಿದ್ಯಾವಿಹೀನ ಪಶು ಸಮಾನ ಅಲ್ಲ, ವಿದ್ಯಾವಿಹೀನ ದೇವ ಸಮಾನ ಕೂಡ ಆಗ್ಬೋದು. ಯಾಕೆಂದರೆ ಈಗಲೇ ತಾನೇ ಫಾದರ್ JB ಸಲ್ಢಾನರವರು ಹೇಳಿದರು, ಸತ್ಯ, ನೀತಿ, ಅನುಕಂಪ, ಸಹನೆ ಇಂಥ ಒಳ್ಳೆಯ ಗುಣಗಳು ಇಲ್ಲದಿದ್ದರೆ ನಾವೆಷ್ಟು ಲೆಕ್ಕದಲ್ಲಿ 100ರಲ್ಲಿ 100, ವಿಜ್ಞಾನದಲ್ಲಿ 100ರಲ್ಲಿ 100 ಮತ್ತು ಇತರ ಪಾಠಗಳಲ್ಲಿ 100ಕ್ಕೆ 100 ತೆಗೆದರೂ ನಮ್ಮ ಜೀವನದಲ್ಲಿ ಇಂಥ ಒಳ್ಳೆಯ ಮೌಲ್ಯಗಳು ಇಲ್ಲದಿದ್ದರೆ ಆಗ ಮಾತ್ರ ನಾವು ಪಶು ಸಮಾನವಾಗ್ತೇವೆ. ಕೇವಲ ಬರೆಯಲು, ಓದಲು, ಲೆಕ್ಕ ಮಾಡಲು ಅಥವಾ ಯಾವುದಾದರೂ ಕರಕೌಶಲ್ಯತೆಯನ್ನು ಕಲಿತು ಅದರಲ್ಲೇ ನಾವು ನಿಜವಾಗಿ ನಮ್ಮ ಜೀವನದ ಸಾರ್ಥಕತೆಯನ್ನು ಪಡೆಯುವುದಿಲ್ಲ. ನಾನು ನಿಮಗೆ ಒಂದು ಘಟನೆ ಹೇಳ್ತೇನೆ. ನೀವು ನೆಪೋಲಿಯನ್ ಸೋತ ಕದನದ ಬಗ್ಗೆ ಅರಿತಿದ್ದೀರಾ? ನೆಪೋಲಿಯನ್ ಯಾವ ಕದನದಲ್ಲಿ ಸೋತರು? ನೆಪೋಲಿಯನ್ ಸೋತರಲ್ಲ, ನೆಪೋಲಿಯನ್ ಒಬ್ಬರು ಫ್ರಾನ್ಸ್ ದೇಶದ ಕ್ರಾಂತಿಯ ಸಮಯದಲ್ಲಿ ಫ್ರಾನ್ಸಿಗೆ ನಾಯಕತ್ವವನ್ನು ಕೊಟ್ಟ ನೆಪೋಲಿಯನ್ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ನೆನಪಿದೆಯಾ ಯಾವ ಕದನ ಅಂತ? ಇಲ್ಲ. ಅಂತೂ ವಾಟರ್ಲೂ ಕದನ. ಈ ಕದನದಲ್ಲಿ ಅವರನ್ನು ಸೋಲಿಸಿದವರು ಇಂಗ್ಲೆಂಡಿನ ಮಹಾಸೇನಾಧಿಪತಿ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್. ತನ್ನ ಮುದಿ ಪ್ರಾಯದಲ್ಲಿ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ತನ್ನ ಶಾಲೆಗೆ ಹೋಗಿ ತನ್ನ ಶಾಲೆಯ ಗೋಡೆಗಳಿಗೆ ಮುತ್ತು ಕೊಡ್ತಿದ್ದರು. ಈ ಶಾಲೆಯ ಗೋಡೆಗಳಿಗೆ ಹೋಗಿ ಮುತ್ತಿಡುತ್ತಿದ್ದರು. ಶಾಲೆಯ ಗೋಡೆಗಳಿಗೆ ಮುತ್ತಿಡುವ ಮೂರ್ಖ ಯಾರು ಇವನು ಅಂತ ಈ ಮುದುಕನನ್ನು ನೋಡಿ ಕೆಲವರು ಕೇಳಿದಾಗ ಮತ್ತೆ ಹೇಳಿದರು, ಇವರೇ ನೆಪೋಲಿಯನ್ನನ್ನು ಸೋಲಿಸಿದವರು, ಎಲ್ಲ ಯುದ್ಧದ ಆ ಚದುರಂಗವನ್ನು ಮಾಡಿ ಅವರನ್ನು ಸೋಲಿಸಿದವರು ಇವರೇ. ಮತ್ತು ಅವರನ್ನು ಕೇಳಿದರು, ಅಂತೂ ಸರ್ ನೀವು ಯಾಕೆ ಶಾಲೆ ಗೋಡೆಗಳಿಗೆ ಮುತ್ತಿಡ್ತೀರಾ? ಆಗ ಅವರು ಹೇಳಿದರು, ವಾಟರ್ಲೂ ಕದನವನ್ನು ಜಯಿಸಿದ್ದು ಇಲ್ಲಿ ಒಂದು ವೇಳೆ ನನಗೆ ಬೇಕಾದ ದೇಶ ಪ್ರೇಮವನ್ನು ನನ್ನ ಹೃದಯದಲ್ಲಿ ಹಾಕದಿದ್ದರೆ, ಇಲ್ಲಿ ನಾನು ಜನರ ಹಕ್ಕುಗಳ ಬಗ್ಗೆ ತಿಳಿಯದಿದ್ದರೆ ಇಂದು ವಾಟರ್ಲೂ ಕದನವನ್ನು ಜಯಿಸಲು ಖಂಡಿತ ಸಾಧ್ಯವಾಗ್ತಿರಲಿಲ್ಲ.
ನೆಪೋಲಿಯನ್ಗೆ ತುಂಬ ಆಸೆ, ಇಡೀ ಊರನ್ನೇ ಜಯಿಸಬೇಕು ಮತ್ತು ಇಂಗ್ಲೆಂಡನ್ನು ನಾಶ ಮಾಡಬೇಕು, ಅದನ್ನು ಮ್ಯಾಪ್ನಿಂದಲೇ ತೆಗೀಬೇಕಂತ. ಅಂತೂ ಅವನಿಂದ ಆಗಲಿಲ್ಲ. ಆಕಾಂಕ್ಷೆ ಬೇಕು, ಆಶೆ ಬೇಕು, ಆದರೆ ಅದರ ಒಟ್ಟಿಗೆ ಜೀವನದಲ್ಲಿ ಅತೀ ಮುಖ್ಯವಾದ ಕೆಲವು ವಿಷಯಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಪ್ರತ್ಯೇಕವಾಗಿ ಅಳವಡಿಸಿಕೊಳ್ಬೇಕಾದ ಗುಣ ಅಂದರೆ ಕೃತಜ್ಞತೆ. ಫಾದರ್ ಹಲವು ಗುಣಗಳನ್ನು ಹೇಳಿದ್ದಾರೆ, ನಾನು ಅದನ್ನು ಉಲ್ಲೇಖ ಮಾಡಿದೆ. ಆದರೆ ನನ್ನ ಮಟ್ಟಿಗೆ ಒಂದು ನಾವು ಯಾವಾಗ ವಿದ್ಯಾವಿಹೀನ ಪಶು ಸಮಾನ ಆಗ್ತೇವೆ ಸಾಧಾರಣ ಅಂದರೆ ಕೃತಜ್ಞತಾ ಭಾವ ನಮ್ಮ ಹೃದಯದಲ್ಲಿ ಇಲ್ಲದಿದ್ದರೆ ನನಗೆ ದೊರೆತ ಎಲ್ಲ ಸೌಲಭ್ಯಗಳ ಬಗ್ಗೆ, ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ, ಅಧ್ಯಾಪಕರು ಮಾಡಿದ ತ್ಯಾಗದ ಬಗ್ಗೆ ಕೃತಜ್ಞತಾ ಭಾವನೆ ಇಲ್ಲದಿದ್ದರೆ ನಾವು ಪಶು ಸಮಾನ ಆಗ್ತೇವೆ. ನಾನು ಕೇಳಿದೆ, ನಮ್ಮ ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹೋಗಿ ಟಾಯ್ಲೆಟನ್ನು ಹುಡಿದು ಹಾಕೋದು, ಎಲ್ಲಿ ಅಲ್ಲೂ CCTV ಇಲ್ವಾ ಅದನ್ನು ಆ ಟ್ಯಾಪನ್ನು ತೆಗೆದು ಹಾಕೋದು, ಕನ್ನಡಿಗಳನ್ನು ಹುಡಿ ಮಾಡೋದು. ಸ್ವಲ್ಪ ಅರಾಜಕತೆ ಕೆಲವು ಬಾರಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತವೆ. ಯಾಕೆಂದರೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೋ ಒಂದು ಕಾರಣದಿಂದ ಉತ್ತಮ ಮೌಲ್ಯಗಳನ್ನು ಅನುಸರಿಸಿ ಬಂದಿಲ್ಲ. ಆದ ಕಾರಣ ತುಂಬ ಬೇಸರ ಆಗ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹೋಗಿ ಪಾಯಿಖಾನೆಯ ಬೇಸಿನ್ ಅಥವಾ ಇತರ ವಸ್ತುಗಳನ್ನು ಮುರಿದು ಹಾಕುವುದು, ಹೊಡೆದು ಹಾಕುವುದು ಅದು ಸರಿಯಲ್ಲ. ಅದು ಪಶು ಸಮಾನ. ಕಲಿತು ನಂತರ ಪಶುವಿಗಿಂತ ಕಡೆಯಾಗಿ ಜೀವನ ಮಾಡುವಂಥ ಕೆಲವು ಸಂದರ್ಭಗಳು ಇಲ್ಲಿ ನಡೆಯಲಿಲ್ಲ. ಈ ನಮ್ಮ ಶಾಲೆಯ ಸಮೂಹಗಳಲ್ಲಿ ನಾನೆಂದೂ ಅಂಥದ್ದನ್ನು ಕೇಳಿಲ್ಲ. ಏಕೆಂದರೆ ಇಲ್ಲಿ ಅತಿ ಉತ್ತಮ ಮೌಲ್ಯಗಳನ್ನು ನಮ್ಮ ಮಕ್ಕಳ ಹೃದಯದಲ್ಲಿ ನಮ್ಮ ಅಧ್ಯಾಪಕರು, ಪ್ರಾಂಶುಪಾಲರು ಬಿತ್ತಿದ್ದಾರೆ. ಇನ್ನೊಂದು ಮಾತು, ಕೊನೆಯ ಮಾತು, ನನ್ನ ಮಿತ್ರ ಸಹಪಾಠಿ ಪ್ರಾಂಶುಪಾಲರ ಬಗ್ಗೆ ಶ್ರೀ ಫಾದರ್ ಎಡ್ವಿನ್ ಮೆಸ್ಕರೇನಸ್. ಮೊದಲಿನಿಂದ ಕೂಡ ನಾವು ಯಾವಾಗಲೂ ಒಂದು ಸಾಹಸಿ ಅಂದರೆ ಹೊಸ ವಿಷಯಗಳಿಗೆ ಕೈ ಹಾಕಿ ಅದನ್ನು ಛಲದಿಂದ ಪೂರ್ತಿಗೊಳಿಸುವ ಒಂದು ಸಾಹಸ ಅವರದು. ಎಲ್ಲಿ ಹೋದರೂ ಅದನ್ನು ಪರಿವರ್ತನೆಗೊಳಿಸುವ ಬಹುಮುಖ ಪ್ರತಿಭೆ ಅವರ ಕೈಯಲ್ಲಿ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಅನೇಕ ಬದಲಾವಣೆಗಳು, ಪ್ರತ್ಯೇಕವಾಗಿ ಅಭಿವೃದ್ಧಿಯ ಕೆಲಸಗಳು ನಡೆದಿವೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ವಂದನೀಯ ಫಾದರ್ JB ಸಲ್ಡಾನ ನನಗಿಂತ 1 ವರ್ಷ ಮುಂದಿದ್ದವರು, ಅವರು ಕೂಡ ಎಲ್ಲಿ ಹೋದರೋ ಅಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿಯೇ ತಿರುತ್ತಾರೆ. ಇಲ್ಲಿ ಈ ಸಮೂಹ ಸಂಸ್ಥೆಗಳಲ್ಲಿ ಈಗ ಇಲ್ಲಿ ಆದ ಬೆಳವಣಿಗೆಗೆ ಅವರ ಕಾರಣ, ಅವರಿಗೂ ನನ್ನ ಅಭಿನಂದನೆಗಳು. ಹಾಗೆ ಈ ವಾತಾವರಣದಲ್ಲಿ ಏನೋ ಒಳ್ಳೆತನ ಆದರೆ ನಿಮ್ಮೆಲ್ಲರ ಸಹಕಾರ ಇದೆ. ಅಧ್ಯಾಪಕರ ವೃಂದದವರು, ನಿಮ್ಮ ಶಿಕ್ಷಕರದ್ದು, ನಿಮ್ಮ ಹೆತ್ತವರದ್ದು, ನಿಮ್ಮ ಪೋಷಕರದ್ದು ಎಲ್ಲರದ್ದು ಸಹಕಾರ ಇದೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಂತ್ಯದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲರನ್ನೂ ಗೌರವಪೂರ್ವಕವಾಗಿ ವಂದಿಸೋಣ. ಈ ಸಮಾರಂಭದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪರು ಮತ್ತು ಈ ದಿನದ ಪ್ರಾರ್ಥನಾ ವಿಧಿಯನ್ನು ಕೂಡ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಪೂಜ್ಯ ಬಿಷಪರಾಗಿರುವ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಇವರ ಗೌರವ ದಿವ್ಯ ಉಪಸ್ಥಿತಿಗೋಸ್ಕರ ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇದ್ದಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಡಾಕ್ಟರ್ JB ಸಲ್ಡಾನ ಇವರಿಗೂ ನಲುಮೆಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವ ವಂದನೀಯ ಫಾದರ್ ಎಡ್ವಿನ್ ಮಸ್ಕರೇನಸ್ ಇವರಿಗೆ ಕೂಡ ನಲುಮೆಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.